ಸುಮ್ನೆ ಹೋಯ್ತಲ್ಲ ಬ್ರೋ ಇವಾಗ. ಬ್ರೋ ಎಂತ ಮ್ಯಾಚ್ ಬಿಟ್ಟಿದ್ದೀರಾ ಅಂದ್ರೆ ನೀವು ದೇವ್ರಣ್ಣೆ ಎಂತ ಹೆಂಗ್ ಸಕ್ಕದಾಗ ಆಡಿದ್ರ ಗೊತ್ತಾ? ಕುಡಿಬೋದ ಕಂಟಿನ್ಯೂಸ್ ಆಗಿ ನೀವು ಹೋದ್ಮೇಲೆ ಆ ಕೇಳಿಸ್ತಿದ್ದೀನಿ ಕೇಳಿಸ್ತಾ? ಎಂಪಿ ಮಲ್ಲು ಮಾತಾಡು. ಕಮೆಂಟ್ ಅಲ್ಲಿ ಇರೋಲ್ಲ ಮಾತಾಡಿ, ತಲೆ ಕೆಡ್ಸ್ಕೊಂಬಿಡಿ, ಆರಾಮಾಗಿ ಮಾತಾಡಿ, ಟೀಮ್ ಬಗ್ಗೆ ಮಾತಾಡಿ ನೀವು. ಏನು ಒಬ್ಬನು ಹೊಡೆದೇ ಬಿಟ್ರೆ ಯಾರು? ಇಂಟ್ರೆಸ್ಟಿಂಗ್ ಆಗಿತ್ತು ಗೊತ್ತಾ ರಾಜು? ಹಾ ಆರಾಮಾಗಿ ಹೊಡಿಬೋದಾಯ್ತು ಆದಿಯವರು. ಆದ್ರೂ ಪಾಪ ಒಂಥರ ಹೆಂಗೆ ಅಂದ್ರೆ ಕೈ ಬಂದಿತ್ತು ಬಾಯ್ಗೆ ಬರ್ಲಿಲ್ಲ ಪಾಪ ಅವ್ರಿಗೆ, ಹಂಗಾಗೋಯ್ತು. ಆದಿಯವ್ರು 6 ಹೊಡೆದಿದ್ರ. 6-1 ನೋಡ್ದಿದ್ರು ಅವ್ರು ಕಂಟಿನ್ಯೂಸ್ ಆಗಿ ಒಂದ್ ಮ್ಯಾಚ್ ಬಿಡದೆ ಹೊಡೆದ್ಬಿಟ್ರು ಪಾಪ ಅವ್ರಿಗೆ. ಓ ಅಷ್ಟು ಡೇಂಜರ್. ಹ್ಯಾಕರ್ಸ್ ಅನ್ಬಿಟ್ಟು ಆ ಲೆವೆಲ್ ಫೋನ್ ಮಾಡಿದ್ರು ಹ್ಯಾಕರ್ ಆಪೋಸಿಟ್ ಟೀಮ್ ಅವರು ಅಂತ. ನಾನ್ ಹೇಳ್ದೆ ಹ್ಯಾಕರ್ಸ್ನೆಲ್ಲ ಯಾರನ್ನೂ ಅಲೋ ಮಾಡಲ್ಲ, ಎಲ್ಲಾರು ಚೆನ್ನಾಗ್ ಆಡೋರೆ ಅಂತ. ಆಮೇಲೆ ನೋಡಿದ್ರೆ ಅವ್ರನ್ನೇ ಹೊಡ್ಬಿಟ್ರು ನಾಯಿ ಹೊಡ್ದಂಗೆ. ಹೋಗಪ್ಪ, ಆದಿಯವ್ರಿಗೆ ಹ್ಯಾಕರ್ ಅಂತ ಹೇಳ್ತಾ ಇದ್ರ? ಹಾ ಬಂದಿದ್ರು. ರೌಂಡ್ 3 ಹೋದ್ರು ಅನ್ಕೊಂಡೆ ನಾನು ಆಕ್ಚುಲಿ. ಆ ದಿನ ರೌಂಡ್ 3 ಇನ್ನೇನು ಹೋದ್ರು ಅನ್ನೋ ಇದ್ರಲ್ಲಿ ಪಾಪ ಸೋತೋಗ್ಬಿಟ್ಟು. ಏನಾಯ್ತು ವಿಜಿಡಿ ದಾದಾ? ಏನಾಯ್ತು ಡಾನ್? ಯಾರ್ದು? ಒಂದ್ ಮ್ಯಾಚ್ ಸೋತಿದೆಲ್ಲ. ಯಾರು ಹೇಳು? ಇವರು ಜಾವಿದ್ ಸೋತ್ರ. ಜಾವಿದ್ ಅವ್ರು ಒಂದ್ ಮ್ಯಾಚ್ ಸೋತವ್ರೆ, IND ಟೀಮ್ ಅವ್ರು ಹೊಡಿತವ್ರೆ. ನೋಡ್ಬೇಕು ಏನಾಗುತ್ತೆ ಅನ್ಬಿಟ್ಟು. ಇವಾಗ ಫೈನಲ್ ಅಲ್ಲ? ಇದಾದ್ಮೇಲೆ ಫೈನಲ್ ರೌಂಡ್ 2 ಯಾವ್ದೇ ಒಂದು ಸೆಲೆಕ್ಟ್. ಇವ್ರು ಸೆಲೆಕ್ಟ್ ಆಗಿದ್ದಾರೆ, ಜೋಕರ್ಸ್ ಅವ್ರು ಸೆಲೆಕ್ಟ್ ಆಗವ್ರೆ ರೌಂಡ್ 2ಗೆ. ಶಿವರಾಜ್ ಅನ್ಬಿಟ್ಟು ಅವ್ರ ಟೀಮ್ ಸೆಲೆಕ್ಟ್ ಆಗೈತೆ ಆಕ್ಚುಲಿ. ರೌಂಡ್ 3 ಸೆಲೆಕ್ಟ್ ಆಗವ್ರೆ. ಇದ್ರಲ್ಲಿ ಯಾರು ಹೊಡಿತಾರೋ ಅವರು ರೌಂಡ್ 3 ಹೋಯ್ತಾರೆ. ನೋಡ್ಬೇಕು, ಯಾಕಂದ್ರೆ 2 ಟೀಮ್ ಪಕ್ಕಾ ಸ್ಟ್ರಾಂಗ್ ಟೀಮೇನೆ. ಸ್ವಲ್ಪ ಕಷ್ಟ ಐತೆ, ಯಾಕಂದ್ರೆ ಸ್ಟ್ರಾಂಗ್ ಟೀಮ್ ಇರೋದ್ರಿಂದ ಇಬ್ರು ಕಿಚ್ಚ ಬಾಯ್ಸು ಮತ್ತೆ ಇವ್ರು IND ಅವರು ಚೆನ್ನಾಗ್ ಆಡ್ಬೇಕು. ನೋಡ್ಬೇಕು ಏನ್ ಮಾಡ್ಬೇಕು ಅಂತ ಈ ಕಡೆ. ಹೇಳು ಅದೇ ಬ್ರೋ ಲೋಹಿತ್ ಬ್ರೋ ಇಂದ ಹೆವಿ ಆರಾಮಾಗಿ ಆಡ್ಬೋದಿತ್ತು. ಕಂಟಿನ್ಯೂಸ್ ಆಗಿ ಇದು ಮಾಡಿದ್ರು. ಹೋಗ್ಲಿ ಬಿಡು ಬ್ರೋ. ಬರ್ಕೋತ್ ಹೋಗಿ 50 ಡ್ಯಾಮೇಜ್ ತಿನ್ನು ಅಂತ ಝೋನ್ ಅಲ್ಲಿ. ನನ್ ಮಗ ಮಾತೇ ಕೇಳ್ತಾ ಇಲ್ಲ ನಂದು. ನನ್ಗೆ ಕೇಳ್ತಾ ಇಲ್ಲ ಬ್ರೋ. ಸಾರಿ ಬ್ರೋ ಅಂತ ಸಾರಿ ಕೇಳ್ತವನೆ. ಹೋಗ್ಲಿ ಬಿಡು, ಆರಾಮಾಗಿ ಹೊಡಿಬೋದಾಯ್ತು. ಎಂತ ಚಾನ್ಸ್ ಹೇಳು ನಿಮ್ದು? ಅದೇ ಸಕ್ಕದಾಗಿತ್ತು, ಯಾಕಂದ್ರೆ 6-1 ಆಗಿತ್ತು. ಒಂದು ಮ್ಯಾಚ್ ಹೊಡೆದ್ಬಿಟ್ಟಿದ್ರೆ ಮುಗ್ದೇ ಹೋಗೋದು ನಿಮ್ದು. ಇವ್ರೇನ್ ಅನ್ಕೊಂಡ್ಬಿಟ್ಟವ್ರೆ, ಇವರೇ ದೊಡ್ಡ ಪ್ರೋಗಳು ಅನ್ಬಿಟ್ಟು ಒಬ್ಬೊಬ್ರೆ ನುಗ್ತಿದ್ರಾ. ತಗೊಳ್ರಿ, ಒಬ್ಬೊಬ್ರೆ ನುಗ್ಗುದು ಅನ್ಬಿಟ್ಟು ಅವ್ರು ಚಾನ್ಸ್ ಸಿಕ್ತು ಸರಿಗೆ ಚೆನ್ನಾಗಿ ಜಮಾಯಿಸಿದ್ರು ಅವರು. ನೀವು ಅದೇ ಮಾಡಿದ್ ತಪ್ಪು ಬ್ರೋ, ಅದೇ ಆಕ್ಚುಲಿ. ಯಾಕಂದ್ರೆ ಅವರು ಟೀಮ್ ಅವ್ರ ಜೊತೆಲೇ ಇಲ್ಲ ಅವರು. ನಾನು ಆನಂದ್ ಅಂತ ಇದ್ದಾನೆ, ಅವ್ನು ನಾನು ಜೊತೆಗೆ ಹೋದ್ರೆ ಇವ್ರಿಬ್ರು ಎಲ್ಲ ಹೋಗ್ತಾರೆ. ಶಿವ ಒಂದ್ ಕಡೆ ಹೋಗ್ತಾರೆ, ಲೋಹಿತ್ ಗೇಮ್ ಒಂದ್ ಕಡೆ ಹೋಗ್ತಾರೆ. ನೀವು ಪ್ಲಾನಿಂಗ್ ಕರೆಕ್ಟ್ ಮಾಡ್ಬೇಕಾಗಿತ್ತು. ಯಾಕಂದ್ರೆ ನಿಮಗೆ ಎಷ್ಟು 6 ಚಾನ್ಸ್ ಇತ್ತು ಹೊಡಿಯಕ್ ಆರಾಮಾಗಿ. ಆ ಚಾನ್ಸ್ ಅಲ್ಲಿ ಒಂದ್ಸಲ ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ರೆ ಒಳ್ಳೆ ಮ್ಯಾಚ್ ಆಗೋದು. ಫೈನಲ್ ಹೋಗ್ಬಿಡ್ತಿಲ್ಲ ಆರಾಮಾಗಿ. ನೋಡೋಣ ಅಂದ್ರೆ ಅವ್ನು ಯಾವನೊಬ್ಬ ಮಲ್ಕೊಂಡರೆ ಹೊಡಿತಾನ. ಅವ್ನು ಯಾರೋ ನೋಡ್ದೆ ಕೆಳಗಡೆ ಮಲಿಕೊಂಡೊಬ್ರು ನೀನ್ ಕಾಯ್ತಾ ಇದ್ದ. ನೀನ್ ಹೊಡಿತಾ ಅನ್ಕೊಂಡೆ ಆರಾಮಾಗಿ. ಇಬ್ರಿದ್ರಲ್ಲ ಸ್ವಲ್ಪ ಮೂಮೆಂಟ್ ಸ್ಪೀಡ್ ಇದ್ರೆ, ರನ್ನಿಂಗ್ ಸ್ಪೀಡ್ ಇದ್ರೆ ಚೆನ್ನಾಗಿರೋದು. ಅವಾಗ ಆರಾಮಾಗಿ ಹೊಡಿಬೋದಾಗಿತ್ತು. ಎಲ್ಲಿ ರನ್ನಿಂಗ್ ಸ್ಪೀಡ್ ಇದ್ದಿಲ್ಲ, ಮುಂದಕ್ಕೆ ಹೋಗ್ತಿದಂಗೆ ಹೊಡ್ಬಿಟ್ರು ಅವರು. ಅಯ್ಯೋ ಹೋಗ್ಲಿ ಬಿಡು, ಅದೇ ನೆಕ್ಸ್ಟ್ ಇವೆಂಟ್ ಟ್ರೈ ಮಾಡ್ಕೊಂಬಿಡ. ಹಾಕೋಣಲ್ಲಪ್ಪ ಬ್ರೋ. ನನ್ ತಮ್ಮ ಇದ್ದಿದ್ರೆ ಬ್ರೋ ಇಷ್ಟು ಹೊಡ್ಬಿಡಂದ್ರು ಅವನು. ಹೋಗ್ಲಿ ಬಿಡು ಬಾ, ಏನು ಮಾಡಕ್ಕಾಗಲ್ಲ. ಸೋಲು ಗೆಲುವು ಇಟ್ಟಿದ್ದೇನೆ. ನೆಕ್ಸ್ಟ್ ಮ್ಯಾಚ್ ಆಡಿ, ಚೆನ್ನಾಗಿ ಆಡಿ, ಪರವಾಗಿಲ್ಲ. ಈ ಕಡೆ ನೋಡ್ರಿ ಮ್ಯಾಚ್ಗೆ ಅಂತ ಬಂದ್ರೆ ಆಕ್ಚುಲಿ IND ಆರ್ಮಿ ಅವರು 3 ಮ್ಯಾಚ್ ಹೊಡೆದವ್ರೆ, 2 ಮ್ಯಾಚ್ ಹೊಡೆದವ್ರೆ. ಈ ಕಡೆ ಇವರು ಯಾರಪ್ಪ ಕೃಷ್ಣ ಬಾಯ್ಸ್ ಏನು ಹೊಡೆದಿಲ್ಲ ಇನ್ನ. ಇಬ್ರು ನಾಕ್ ಮಾಡಿದ್ದಾರೆ. ರೇಣು ಆಡ್ತಾನೆ, ಎಲ್ಲರೂ ಆಡೋರೆ ಬ್ರೋ. ಈ ಕಡೆ 4 ಜನ 4 ಜನ ಸ್ಟ್ರಾಂಗ್ ಇದ್ದಾರೆ. ಈ ಕಡೆ 4 ಜನ ಸ್ಟ್ರಾಂಗ್ ಇದ್ದಾರೆ. ನೋಡ್ಬೇಕು ಏನಾಗುತ್ತೆ ಅನ್ಬಿಟ್ಟು. ವಿಜೆ ಡಾನು, VJDD ಏನ್ ಸಕ್ಕತ್ ಪ್ಲೇಯರ್ಸ್ ನೋಡಿಲ್ವಾ ನೀನು ಒಂದ್ ಮ್ಯಾಚ್? ಬ್ರೋ ಎಲ್ಲಾರು ಒಳ್ಳೆ ಪ್ಲೇಯರ್ಸ್ ಗಳೇ. ನೋಡೋಣ ಏನಾಗುತ್ತೆ ಅನ್ಬಿಟ್ಟು. ಯಾಕಂದ್ರೆ 2 vs 3 ಐತೆ. 2 vs 3 ಆಗುತ್ತಾ ನೋಡೋಣ. 2 vs 3 ಯಾರಾದ್ರೂ ಬೀಳ್ತಾರಾ ಇಲ್ಲ ಇವರೇ 2
ಇಬ್ರು ಸೇರಿ ಮೂರ್ ಜನ ಹೊಡಿತಾರಲ್ಲ, 3 ಜನ ಸೇರಿ ಇಬ್ರಿಗೂ ಹೊಡಿತಾರ ಗೊತ್ತಿಲ್ಲ, ಇನ್ನ ಕಾಯ್ದು ನೋಡೋಣ. ತಿರುಗ್ತಿಲ್ಲ ಬ್ರೋ ನಂದು ಯಪ್ಪ. ಏನ್ ಹೊಡೆದ ಬ್ರೋ, ನೋಡ್ದ ಡಿಡಿ ಬ್ರೋ ಏನ್ ಹೆಡ್ ಹೊಡೆದ ಅಂದ್ರೆ ನಿಂತ್ಕೋಬೇಕು ಹಂಗ್ ಹೊಡೆದ. ಫುಲ್ಲು ರೆಡ್ ಎಲಿಮಿನೇಟ್ ಆದ್ರು ಪಾಪ ಅವ್ರ ಟೀಮ್ ಅವರು ಒಬ್ರು. ಇವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೂ ಹೊಡೆದ್ಬಿಟ್ರು, ಸಕ್ಕದಾಗ ಹೊಡೆದ್ರು. ಆಫ್ಲೈನ್ ಎಂದಕ್ಕೆ? ಚೆಕ್ ವಿಸ್ಮಯ್ ನೆಟ್ವರ್ಕ್. ಓ ಐ ಥಿಂಕ್ ವಿಸ್ಮಯ್ ಆಫ್ಲೈನ್ ಹೋಗಿದ್ದಾರೆ, ಅದಕ್ಕೆ ಇವ್ರಿಗೆ ಸ್ವಲ್ಪ ಈಸಿ ಆಯ್ತೈತೆ ಇವಾಗ. ಸ್ವಲ್ಪ ಇವರು ರೇಣು ಅವ್ರಿಗೆ ಸ್ವಲ್ಪ ವೆನಮ್ ಬಂದು ಹೊಡಿತಾ ಇದಾರೆ, ಯಾಕೆಂದ್ರೆ ಆಫ್ಲೈನ್ ಹೋಗಿದಾನಲ್ಲ ನೋಡ್ತಾ ಇದೀನಿ. ಸ್ವಲ್ಪ ರಿಸ್ಕ್ ಆಗುತ್ತೆ, ಯಾಕೆಂದ್ರೆ ಇವಾಗ ನೋಡು ರೇಣು ಸ್ವಲ್ಪ ಬೇಜಾರಾಗುತ್ತೆ, ಏನಪ್ಪಾ ಟೀಮ್ ಮೇಟ್ ನಂಬ್ಕೊಂಡ್ ಹಾಕೊಂಡ್ರೆ ಹಿಂಗ್ ಮಾಡ್ತವ್ರೆ ಅಂತ. ಆಫ್ಲೈನ್ ಹೋಗ್ಬಾರ್ದು, ಏನೇ ಆದ್ರೂ ಆಫ್ಲೈನ್ ಹೋಗ್ಬಾರ್ದು. ರೇಣು ಇನ್ ಲೈಫ್ ಅಲ್ಲಿ ಹಾಕೊಳ್ಳಲ್ಲ ಬಿಡ್ರಿ. ಯಾಕಂದ್ರೆ ವಿಸ್ಮಯ್ ಒಳ್ಳೆ ಪ್ಲೇಯರ್ ಆಕ್ಚುಲಿ, ಒಳ್ಳೆ ಪ್ಲೇಯರ್. ಬಂದ ವಿಸ್ಮಯ್ ಬಂದ, ಆನ್ಲೈನ್ ಬಂದ. ಇವಾಗ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಟೀಮ್ ಆಕ್ಚುಲಿ, ಯಾಕಂದ್ರೆ ವಿಸ್ಮಯ್ ಏನು ಇದಂತ ಒಳ್ಳೆ ಪ್ಲೇಯರ್ ಏನೆ, ಯಾಕಂದ್ರೆ ಅವ್ರೇನೆ ಹೊಡೆದಿದ್ದು ಚೆನ್ನಾಗೆ, ಲೀಡಿಂಗ್ ಇದ್ದಿದ್ದು ಅವನೇನೆ. ಈ ಸಲ ರೇಣು ಸಕ್ಕತ್ತಾಗಿ ಆಡ್ತವನೆ, ರೇಣು ಮತ್ತೆ ಐಎನ್ಡಿ ಪ್ರೊಕ ಸಕ್ಕತ್ತಾಗಿ ಆಡ್ತವ್ರೆ. ಈ ಕಡೆ ವಿಜಯ್ ಡಿಡಿ ಚೆನ್ನಾಗಿ ಆಡ್ತವ್ರೆ. ಸ್ವಲ್ಪ ಜಾವಿದು ಮತ್ತೆ ನಾನು ಅವ್ರಿಗೆ ಹೊಡೆದಿದ್ದಕ್ಕೆ ಅದೇ ಇವಾಗ ಆಡ್ಸ್ಕೊತಾ ಅವ್ನ್ ಜೋಕರ್ ಟೀಮ್, ನಾನು ಅವ್ರಿಗೆ ಹೊಡೆದಿದ್ದಕ್ಕೆ ನನ್ನೇ ಹುಡಿಕೊಂಬಂದ್ ನನಗೆ ಹೊಡಿತಾರೆ. ಹೌದು ಯಾಕಂದ್ರೆ ನೀವು ಪ್ಲಾನಿಂಗ್ ಮಾಡ್ಬೇಕಾಯ್ತು. ಎಲ್ಲರೂ ಅಷ್ಟೇ ಟಾರ್ಗೆಟ್ ಮಾಡೋದೇನು, ಯಾರು ಜಾಸ್ತಿ ಹೊಡಿತಾರೋ ಅವ್ರು ಹೊಡ್ಕೊಡೋಣ, ಹೊಡ್ಕೊಡೋಣ ಮಕ್ಳು. ನಾನೇ ಹೊಡಿಕೊಂಡ್ ನನ್ನೇ ಹೊಡ್ಬಿಡೋದು. ಎಲ್ಲಾರು ಹಂಗೆ ಮಾಡೋದು. ಅದು ಯಾಕೆಂದ್ರೆ ಇವಾಗ ನೀನ್ ಹೊಡಿತಾ ಇರ್ತೀಯ ತನಕ ಚೆನ್ನಾಗಿ ಹೊಡಿತಾ ಇರ್ತೀಯ ಅಂದ್ರೆ ನೀವು ಪ್ಲಾನ್ ಮಾಡ್ಬಿಡ್ತಾರ ಅವ್ರು, ಇಬ್ರೋ ಇಲ್ಲ ಯಾರೋ ಹೋಗಿ 1-3 ಜನ ಹೋಗಿ ಮತ್ತೆ ಒಂದ್ ಹೊಡ್ಬಿಡೋಣ, ಹುಡುಕ್ಬಿಟ್ಟು ಆಮೇಲೆ ಇನ್ ಮಿಕ್ಸರ್ನ ಹೊಡಿಯೋಣ ಅಂತ ಪ್ಲಾನ್ ಹಾಕಿರ್ತಾರ ಪಕ್ಕ ಅವರು. ನೋಡ್ಬೇಕು ಇವಾಗ, ಯಾಕಂದ್ರೆ 2 vs 2 ಐಎನ್ಡಿ ಟೀಮ್ ಅವ್ರಿಗೆ ಸ್ವಲ್ಪ ಇದಾಗುತ್ತೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಡಾನು ನೋಡ್ಬೇಕು ಬ್ರೋ, ಡಾನ್ ನೋಡ್ತಾ ಇಲ್ಲ ನಾನು, ನೋಡ್ತಾ ಇದೀನಿ. ಎಲ್ಸಿ ಹಾಕತ್ತವ್ರೆ, ಏನಾಯ್ತೈತೆ ನೋಡೋಣ. ಮಾತಾಡೋ ರಾಯಲ್ ರಾಜು ಹೆಂಗಿದ್ಯಾ? ಆಯ್ತಾ ಊಟ? ಆಯ್ತಾ ಊಟ? ನಿನ್ ಪ್ರಕಾರ ಯಾರು ವಿನ್ ಆಗ್ಬೋದು? ರಾಯಲ್ ರಾಜು ಯಾರು ವಿನ್ ಆಗ್ಬೋದು ನಿನ್ ಪ್ರಕಾರ? ಬರ್ತಾ ಇಲ್ಲ ಅಂದ್ರೆ ಕಿಚ್ಚ ಬಾಯ್ಸ್ ವಿನ್ ಆಯ್ತಾರ, ಇಲ್ಲಾಂದ್ರೆ ಐಎನ್ಡಿ ಆರ್ಮಿ ವಿನ್ ಆಯ್ತಾರ? ಚೆನ್ನಾಗ್ ಆಡ್ತಾರ ಬ್ರೋ. ಹೌದು ಚೆನ್ನಾಗ್ ಆಡ್ತಾರೆ, ಯಾಕಂದ್ರೆ ಈ ಕಡೆ ಇಬ್ರು ಪ್ಲೇಯರ್ಸ್ ಸಕ್ಕದಾಗ ಅವರಲ್ಲ ಬ್ರೋ, ವಿಜಯ್ ಡಾನು ವಿಜಯ್ ಡಿಡಿ ಅಂತ ಅವ್ರಲ್ಲ, ಅವರು ಒಳ್ಳೆ ಪ್ಲೇಯರ್ಸ್ ಕೂಡ ಆಕ್ಚುಲಿ. ವಿಸ್ಮಯ್ ಆಫ್ಲೈನ್ ಅಂತ ಅವ್ರನ್ನ ಕೂಡಾಕ್ಬಿಟ್ಟು ಹೋಗ್ತಾರೆ ಗ್ಲೂ ವಾಲಲ್ಲಿ. ಏನು ಮಾಡಕ್ಕಾಗಲ್ಲ ಪಾಪ, ಅವ್ರು ಟೆನ್ಷನ್ ಇರುತ್ತೆ. ಆಕ್ಚುಲಿ ಇನ್ನೊಂದೇನಂದ್ರೆ ಮಾತಾಡೋ ಹಂಗೆ ಲಾಸ್ಟ್ ಟೈಮ್ ರಾಯಲ್ ರಾಜು ಟೀಮ್ ಅಲ್ಲಿ ಒಬ್ಬ ಸಕ್ಕತ್ತಾಗಿ ಆಡ್ತಾ ನೋಡು ಬಾಸ್ ಅಂತ. ಅದೇ ಮಲ್ಲು ಬಾಸ್ ಅವ್ರೇನೆ, ಅವ್ರೆ ಇದ್ರಲ್ಲ ಅವ್ರೆ. ಸ್ಪೆಕ್ಟರ್ನಿಗೆ ಹಾಕಿದ್ಯಲ್ಲ ಪಾಪ, ಅವ್ರು ಎಷ್ಟ್ ಚೆನ್ನಾಗ್ ಆಡಿದ್ರು, ಬೇರೆಯವ್ರ ಸಪೋರ್ಟ್ ಕೊಟ್ಟಿದ್ರೆ ಅವರು ಇವಾಗ ಇದ್ರಲ್ಲಿ ಇರ್ತಾ ಇದ್ರು ಈ ಮ್ಯಾಚ್. ಮಲ್ಲು ಬ್ರೋ ಚೆನ್ನಾಗ್ ಆಡಿದ್ರು ಆಕ್ಚುಲಿ. ವೆಂಕಿ ಬ್ರೋ ಸಂಡೇ ನಾರ್ಮಲ್ ಎವ್ರಿ ಸಾಟರ್ಡೆ ಸಂಡೇ ಇರುತ್ತೆ ಇನ್ನ ಇವೆಂಟ್. MP ಮಲ್ಲಣ್ಣ ಮಾತಾಡೋ ಮಲ್ಲಣ್ಣಗೆ ನಾಚಿಕೆ ಆಗ್ತಾ ಇರ್ಬೇಕು. ಆಫ್ ಮಾಡಿದೀನಿ ಗನ್ ಪ್ರಾಪರ್ಟಿ ಎಲ್ಲ ಆಫ್ ಮಾಡಿದೀನಿ ಆಕ್ಚುಲಿ. ಎನ್ಕೆಡಿ ನೋಡ್ಬೇಕು, ಯಾಕಂದ್ರೆ ಐಎನ್ಡಿ ವಿಸ್ಮೈದು ಲೈಫ್ ಕಮ್ಮಿ ಐತೆ, ನೋಡ್ಬೇಕು ಏನಾಗುತ್ತೆ. ನೋಡಿದ್ರೆ ಮುಗೀತು. ಕಿಚ್ಚ ಬೈಸ್ಗಳು ಫುಲ್ ರಸ್ಕೆದ್ ಬಿಟ್ಟವ್ರೆ, ಅಮೌಂಟ್ ಎಲ್ಲ ಹಾಕ್ತವ್ರೆ. ನೋಡೋಣ ಏನಾಗುತ್ತೆ ಅನ್ಬಿಟ್ಟು. 2 ಟೀಮ್ ಅಲ್ಲಿ ಯಾವ್ದಾಗುತ್ತೆ ಗೊತ್ತಿಲ್ಲ ಫೈನಲ್ಗೆ. ಸ್ಟಾರ್ಟಿಂಗ್ 6 ರೌಂಡ್ಸ್ ಅಲ್ಲಿ ಎಲ್ರು ಕ್ಲೀನ್ ಆಗಿ ಆಡಿದ್ರು. ಲಾಸ್ಟ್ ಅಲ್ಲಿ ಲೋಹಿತ್ ಗೇಮರ್ ಮತ್ತೆ ಇವ್ ಶಿವ ಏನ್ ಮಾಡಿದ್ರು, ದೂರ ಹೋಗ್ಬಿಟ್ಟು ಅವ್ರಿಬ್ರು.
ಇವ್ರಿಬ್ರು ಹತ್ರ ಇದ್ದಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಹೊಡೆದ್ಬಿಟ್ಟಿದ್ರಿ ನಾವು. ಆಕ್ಚುಲಿ ಅದೇ ನೀನ್ ತಪ್ಪು ಮಾಡಿದ್ ಏನ್ ಗೊತ್ತಾ, ಪ್ಲಾನ್ಸ್ ಮಾಡ್ಬೇಕಾಗಿತ್ತು ನೀವು ಮೈಕ್ ಆನ್ ಮಾಡ್ಕೊಂಡು. ನೋಡಿ ಈ ತರ ಹೋಗ್ಬೇಡ್ರಿ ಇರ್ರಿ, ಯಾಕಂದ್ರೆ ಆ ಚಾನ್ಸ್ ಇತ್ತು ನಿಮ್ಗಲ್ವಾ. ಮೈಕ್ ಆನ್ ಮಾಡಿದ್ರು, ಮೈಕ್ ಆನ್ ಮಾಡ್ಕೊಂಡು ನಾನು ಒಬ್ನೇ ಬಡ್ಕೊಂತ ಇದ್ದೀನಿ. ಹಾ ಹೇಳಿದ್ ಮತ್ ಕೇಳ್ರು, ಹೇಳಿದ್ ಮತ್ ಕೇಳ್ರು ಅಂತ. ಒಳ್ಳೆ ಚೆನ್ನಾಗಿ ಆಡಿದೆ ನೀನು. ಒಂಚೂರು ಸಪೋರ್ಟ್ ಕೊಡ್ಬೇಕಾಯ್ತು ನಿಮ್ ಟೀಮ್ ಅವರು, ಕೊಟ್ಟಿದ್ರು ಆರಾಮಾಗಿ ಫೈನಲ್ ಅಲ್ಲಿ. ಸ್ಟಾರ್ಟಿಂಗ್ ಅಲ್ಲೇ ರೌಂಡ್ ಅಲ್ಲೇ ಹೊಡೆದ್ಬಿಟ್ಟಿದ್ದೆ ನಾನು. ಹಾ ಎಲ್ರು ಇವಾಗ ಇನ್ನೊಂದೇನಂದ್ರೆ ಅದೇ ಸೋಲೋ ಅಂದ್ರೆ ಏನೋ ಅನ್ಬೋದು, ಯಾಕಂದ್ರೆ ಸ್ಕ್ವಾಡ್ ಆಡ್ಬೇಕಾದ್ರೆ ಒಬ್ನೇ ಆಡಕ್ಕಾಗಲ್ಲ. ಹೊಡಿಲಿಲ್ಲರೂ ಪರವಾಗಿಲ್ಲ, ಅಟ್ಲೀಸ್ಟ್ ಮೆಂಬರ್ಸ್ ಇಂದ ಸಪೋರ್ಟ್ ಕೇಳ್ತೀವಿ ನಾವು ಅಲ್ವಾ. ಸಪೋರ್ಟ್ ಕೊಡ್ಬೇಕು ಮತ್ತೆ, ಮೇನ್ ಸಪೋರ್ಟ್ ಕೊಟ್ರೆ ಸಾಕು. ಸಪೋರ್ಟ್ ಕೊಟ್ರೆ ಏನೋ ಮಾಡ್ಕೊಬಹುದು ಮತ್ತೆ ಇರ್ಬೋದು. ಎನ್ಕಡಿ ಬ್ರೋಕನ್ ನಾಕಾಗಿದ್ದಾರೆ, ಸತ್ತೇ ಹೋಗ್ಬಿಟ್ರು. ಹೆಂಗ್ ಹೊಡೆದ್ರು ಅಂದ್ರೆ ಒಂಥರ ಸುಂಟ್ರು ಗಾಳಿ ಹೋದಂಗ್ ಹೋದ್ರು ಅವ್ರು, ಹಂಗ್ ಹೊಡೆದ್ಬಿಟ್ರು. ಯಾಕೆ ಹೊಡೆದ್ರು ಗೊತ್ತಿಲ್ಲ. ಇಂಡರ್ನಿ ಗ್ರೂಪ್ ನೋಡಿದೀರಾ ಹೆಂಗೈತಂತ? ಹಾ ನೋಡ್ರಿ NKD ವಿಸ್ಮಯ್ ಬ್ರೋಕೆನ್ ಒಂದೇ ತರ ಬಟ್ಟೆ ಹಾಕೋರೆ, ವೆನಮ್ ಮತ್ತೆ ರೇಣು ಒಂದೇ ತರ ಬಟ್ಟೆ ಹಾಕೋರೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಸಕ್ಕಾಲ ಗಮನಿಸಿದ್ದಾರೆ. ಇವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದ್ರೆ ವೆನಮ್ ಒಬ್ನೇ ಅವನೇ ನೋಡ್ಬೇಕು ಪಾಪ. 4 vs 1 ಕಷ್ಟನೇ, ತುಂಬಾ ಕಷ್ಟ ಆಗುತ್ತೆ. ವೆನಮ್ ಹೆಸರು ಏಮಂತಾನೆ? ವೆನಮ್ ಹೆಸರು ವಿಶಾಲ್ ಅನ್ಬಿಟ್ಟು. ಪ್ರೋ ಏಮ್ ಡಿಡಿ ಫುಲ್ ಕೇಸ್ ಬಿಡ್ಬಿಟ್ಟು ಲೇ ಮಟ್ ಹಾಕ್ತವ್ರೆ. ನೋಡ್ಬೇಕು ಆಪೋಸಿಟ್ ಟೀಮ್ ಅವರೆಲ್ಲ ನೋಡವ್ರೆ, ಫುಲ್ ಬ್ಲಾಸ್ಟ್ ಆಗಿರ್ತಾರೆ. ನೋಡೋಣ ಏನಾಗುತ್ತೆ ಅನ್ಬಿಟ್ಟು. ಹೆಚ್ಚು ಕಮ್ಮಿ ವೆನಮ್ ಅದು ಸರಿಗ್ ಉಡ್ಕೊಂಡಿರ್ತಾರೆ ಬ್ರೋ, ಸರಿಗ್ ಫುಲ್ ಉಟ್ಕೊಂಡಿರ್ತಾರೆ. ನಾನ್ ನೋಡಿದೀನಿ, ಸಕ್ಕದಾಗಿ ಉಟ್ಕೊಂಡಿರ್ತಾರೆ. ಆ ಊರಿಗೆ ಈ ತರ ಪಕ್ಕ ಹೊಡಿತಾರೆ. ನನ್ಗೆ ಚಿಕ್ಕ ಉರಿಸ್ತೀರಾ, ಬ್ಲಾಸ್ಟ್ ಮಾಡ್ತೀನಿ ಅಂತಾನೆ ಹೊಡಿತಾರೆ ಪಕ್ಕ. ಇವಾಗ ಏನಾದ್ರು ಇರ್ಬೇಕಾಗಿತ್ತು. ವೆನಮ್ ಸರಿ ಕೊಡೋನು ಎಲ್ಲರಿಗೂ, ಪಕ್ಕ ಕೊಡೋನು. ಏನಿಲ್ಲ ಬ್ರೋ, ಮೂವ್ಮೆಂಟ್ ಸ್ಪೀಡ್ ಇದ್ದಿದ್ರೆ ನಾನು ಮಾತಾಡ್ತಿರ್ಲಿಲ್ಲ, ಹೊಡೆದ್ಬಿಡ್ತಿದ್ದೆ. ಮೂವ್ಮೆಂಟ್ ಸ್ಪೀಡೇ ಇರ್ಲಿಲ್ಲ. ಮೂವ್ಮೆಂಟ್ ಸ್ಪೀಡ್ ನಾರ್ಮಲ್ ಅಲ್ವಾ, ಅದೇ ನಾನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಹೇಳಿದೀನಿ, ಯಾವ್ದೇ ತರ ಚೇಂಜಸ್ ಇರಲ್ಲ. ಬಿಡ್ರಿ ಅದ್ ನಾರ್ಮಲ್ ತರ ಆಡಕ್ಕೆ ಬಿಡ್ರಿ, ಅದು ಹೋಗ್ಲಿ ಬಿಡ್ರಿ. ನಾನು ಹೇಳಿದ್ ಮಾತ್ರ ಸರಿಗಿರೋದು. ನೆಕ್ಸ್ಟ್ ಚೆನ್ನಾಗ್ ಮಾಡು. ಸ್ವಲ್ಪ ಟೀಮ್ ನ ಸ್ವಲ್ಪ ಚೆನ್ನಾಗಿ ಬಿಲ್ಡ್ ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡು ನೋಡೋಣ ಯಾರು ಹೊಡಿತಾರೆ ಅಂತ. ಸೋಲೋದಲ್ಲಿ ಯಾರಿಗೂ ಪ್ರಶ್ನೆ ಆಗಲ್ಲ ಅಂತ. ನೋಡೋಣ, ಅದು ಮೊಬೈಲ್ ಇವೆಂಟ್ ಇಟ್ಟಾಗ ಸೋಲೋ ಬಿಡೋದು ನಾವು. ಬ್ರೋ ಡುವೋ ಮಾಡಿದ್ರು ಪರವಾಗಿಲ್ಲ ಬ್ರೋ, ವೆಂಕಿ ಬ್ರೋ ಡುವೋ ಮಾಡಿದ್ರು ಪರವಾಗಿಲ್ಲ, 2 ನಿಮಿಷ ಹೊಡ್ಬಿಡ್ಬೋದು. ಸ್ಕ್ವಾಡ್ ಮಾಡ್ತಾರಲ್ಲ, ಹುಡ್ಕೋದೇ ಕಷ್ಟ ಆಗೋದು. ಹೊಡಿಯೋಣ ತಲೆ ಕೆಡ್ಸ್ಕೊಂಬೇಡಿ, ಆಗ್ತಾನ. ಸ್ಕ್ವಾಡ್ ಅಲ್ಲಿ ಏನಂದ್ರೆ ಮೈನ್ ನಮ್ಗೆ ನಮ್ ಜೊತೆ ಇರ್ತಾರಲ್ಲ, ಅವ್ರದ್ದು ಸಪೋರ್ಟ್ ಬೇಕು ಮೈನ್ ನಮ್ಗೆ. ವೆನಮ್ ಆಗ್ತಾನೆ ಹೇಳ್ತಿದ್ದೆ. ಈ ಕಡೆ ಬಿದ್ದವ್ರೆ, ಈ ಕಡೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದ್ರೆ 2 vs 4 ಆಯ್ತು, 2 vs 1 ಆಗುತ್ತೆ. ಪಕ್ಕ ನಮ್ ಸುದೀಪ್ ಫ್ಯಾನೇ ಇರ್ತಾನೆ, ಪಕ್ಕ ಇವನ್ ಯಾರೋ ನಾವು ಸುದೀಪ್ ಫ್ಯಾನೇ ಇದೆ ಒಂಥರ. ನೋಡಿ ಬ್ರೋ, ಪ್ಯಾಂಟ್ ಹಾಕಿರೋದು ನೋಡ್ರಿ, ಪ್ಯಾಂಟ್ ಶರ್ಟ್. ಹೌದು ಪ್ಯಾಂಟ್ ಶರ್ಟ್ ಫುಲ್ ಎಲ್ಲ. ಬ್ರೋ ಬ್ರೋಕನ್ ನೋಡಿದ್ನ ಇವಾಗ ಡಾನ್ಗೆ. ಬ್ರೋಕನ್ ಹೊಡೆದವ್ರೆ. ನೋಡ್ಬೇಕು ಕಿಚ್ಚ ತರ ಹೊಡಿತಾರ, ಯಾವ ತರ ಹೊಡಿತಾರೆ. ಕೊಟ್ಟಿದ್ದಾರೆ, ಪಕ್ಕ ಲೈಫ್ ಇಟ್ಟಿದ್ದಾರೆ. ಸ್ವಲ್ಪ ಇವಾಗ ಇವ್ರಿಗೆ ರೇಣು ಟೀಮ್ ಗೆಲ್ಬೇಕು, ಓಡ್ಬಿಟ್ರು ಮಾಡಿದ್ರು. ಬ್ರೋಕನ್ ಟೀಮ್ 8 ಕೇಸ್ ಒಳ್ಳೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರೆ. ಮತ್ತೆ ಇನ್ನೊಂದು ಅಂದ್ರೆ ಲೀಡಿಂಗ್ ಅಲ್ಲಿ ಅವ್ರೇನ್ 8 ಕಿಲ್ ಹೊಡೆದಿದ್ದಾರೆ. ಯಾವ್ದು ಜೋಕರ್ ಟೀಮ್ ಅಲ್ಲ ಸಾರಿ, IND ಟೀಮ್ ಅಲ್ಲಿ 8 ಕಿಲ್ ಹೊಡೆದಿದ್ದಾರೆ. ಬ್ರೋ ಸೇಮ್ ಇವತ್ತು ನಮ್ದು 2 ರೌಂಡ್ ಆಯ್ತು ಗೊತ್ತಾ? 2 ರೌಂಡ್ ಅಲ್ಲಿ ಗಮನಿಸಿದ್ರ, ನಂದು 2 ರೌಂಡ್ ಅಲ್ಲೂ ಬರೀ 12 ಕಿಲ್ಸ್. ಹೌದು ಚೆನ್ನಾಗ್ ಆಡಿದ್ಯಾ. ಲಾಸ್ಟ್ ಅಲ್ಲಿ ನೀನು ಇನ್ನೊಂದೇನಂದ್ರೆ ನೀನೇ ಹೊಡೆದ್ಬೇಕಾಯ್ತು, ಟೀಮ್ ಹಾಕೊಡೋದಾಗಿತ್ತು ಲಾಸ್ಟ್ ಅಲ್ಲಿ. ನಾನು ಏನ್ ಅನ್ಕೊಂಡಿದ್ದೆ ಗೊತ್ತಾ, ನಾನು ಅವ್ರು ಹೊಡಿತಾರೆ ಅನ್ಬಿಟ್ಟು ನಾನು ಸುಮ್ಮನಿದ್ದೆ. ಅದು ನೀನ್ ಮಾಡಿದ ತಪ್ಪು ಆಕ್ಚುಲಿ, ಯಾಕೆಂದ್ರೆ ಓವರ್ ಕಾನ್ಫಿಡೆಂಟ್ ಬರಬಾರ್ದು ಅಲ್ಲಿ ಯಾವ್ದೇ ಕಾರಣಕ್ಕೂ. ಏನು ಗೊತ್ತಾ, ಅವ್ನು DF ಆನಂದ್ ಅಂತ ಇದ್ದ ಗೊತ್ತಾ, ತುಂಬಾ ಹಳೆ ಪ್ಲೇಯರ್ ಅವನು, ಸಕ್ಕತ್ತಾಗಿ ಆಡ್ತಾನೆ. ಅವ್ನ ಗೇಮ್ ಪ್ಲೇ ನೋಡ್ಬಿಟ್ಟು ಸುಮ್ನೆ ತಿರ್ಸಿ ಹೊಡಿತಾನೆ, ಪಕ್ಕ ಹೆಡ್ ಬೀಳುತ್ತೆ. ಇವತ್ತೇನೋ ಹಿಂಗ್ ಆಡ್ತಾವನ ಅಷ್ಟೇ ಅವನು. ಏನು ಮಾಡಕ್ಕಾಗಲ್ಲ, ಕೈ ಕಚ್ಚೋದಾಯ್ತು ಅಂದ್ರೆ ಹಂಗೆ ಆಗುತ್ತೆ. ನೋಡೋಣ, ಏನ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಒಂದೊಂದ್ಸಲ ಪ್ರೋ ಪ್ಲೇಯರ್ಸ್ ನೋಡ್ ಜೊತೆ ಸೋದೋಗ್ಬಿಡ್ತಾರೆ. ಟೈಮ್
ಹೇಳಕ್ ಅದ ಹೆಂಗ ಒಂದ್ ಎತ್ತುತ್ತಾರೆ ಎಡ್ ಬೀಳುತ್ತೆ. ಹಾ ಯಾಕ್ ಗೊತ್ತಾ ಬ್ರೋ, ನಾನು 4 ರೌಂಡ್ಸ್ ಬಂದಾಗ ಅನ್ಕೊಂಡೆ ಏನೋ ಆಗುತ್ತೆ ಇವತ್ತು ಎಡವಟ್ಟು ಅಂತ ಅನ್ಕೊಂಡೆ ನಾನು. ಹಾ ಅನ್ಕೊಂಡಂಗೆ ಆಗೋಯ್ತು. ನೋಡೋಣ, ಯಾಕೆಂದ್ರೆ ಇವಾಗ ವಿಸ್ಮಯ್ ಬಿದ್ದಿದ್ದಾರೆ, ಸ್ವಲ್ಪ ಕಷ್ಟ ಆಗುತ್ತೆ. ರೇಣುನು ಬಿದ್ದೋದ್ರು, ವಿಸ್ಮಯ್ ಅವ್ರಿಗೆ ಲೈಫ್ ಕೊಟ್ಕೊಂಡವ್ರೆ. ನೋಡೋಣ ಏನಾಗುತ್ತೆ ಅನ್ಬಿಟ್ಟು. ವಿಸ್ಮಯ್ ಅವ್ರ ಲೈಫ್ ಕಮ್ಮಿ ಐತೆ, ಸ್ವಲ್ಪ ಕಷ್ಟನೇ. ಏನೋ ಆಡ್ಬೋದು. ವಿಸ್ಮಯ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ವಿಸ್ಮಯ್ ಅವರು ಹೋದ್ರು, ಈ ಕಡೆ ವೆನಮ್ ಅವರು ಹೋದ್ರು, ಪ್ರೋತ್ಸಾಹ ಒಬ್ರವ್ರೆ. ಇವಾಗ್ಲೂ ಸ್ವಲ್ಪ ಕಷ್ಟ ಆಗುತ್ತೆ, ತುಂಬಾ ತೊಂದ್ರೆ ಆಗುತ್ತೆ. ಯಾಕೆಂದ್ರೆ ಈಗ ಮತ್ತೆ ಸ್ವಲ್ಪ ಕಷ್ಟ, ಯಾಕೆಂದ್ರೆ 3 ಜನನು ಸ್ಟನ್ ಪ್ಲೇಯರ್ಸ್ ಇದಾರೆ ಆ ಕಡೆ. ನೋಡೋಣ ಏನಾಗುತ್ತೆ ಅನ್ಬಿಟ್ಟು. ಈ ರೌಂಡ್ ಗೆದ್ದಿಲ್ಲ ಅಂದ್ರೆ ನಿಜವಾಗ್ಲೂ ಕಷ್ಟನೇ. ರೇಣು ಅವ್ರು ಗೆದ್ದಿಲ್ಲ ಅಂದ್ರೆ ಕಷ್ಟ. ತುಂಬಾ ಕಷ್ಟ ಆಗುತ್ತೆ, ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ. ಬ್ರೋ ನನ್ಗೇನೋ ಈ ಮ್ಯಾಚ್ ಅದೇ ಈ ಈವೆಂಟ್ ಫುಲ್ ವಿನ್ ಆಗೋದೇ ಕಿಚ್ಚ ಟೀಮ್ ಅನ್ಕೊಂತೀನಿ. ನೋಡೋಣ ಆಪೋಸಿಟ್ ಟೀಮ್ ಅವರು ನೋಡ್ಬೇಕು ಏನ್ ಮಾಡ್ತಾನೆ ಅಂತ. ಅವರು ಸ್ಟ್ರಾಂಗ್ ಸ್ವಲ್ಪ. ಸಪೋರ್ಟ್ ಕೊಟ್ರೆ ಆಗುತ್ತೆ. ರೆನು ಟೀಮ್ ಸಪೋರ್ಟ್ ಬೇಕು. ಹೌದು, ವಿಸ್ಮಯ್ ಸ್ವಲ್ಪ ಸಪೋರ್ಟ್ ಕೊಡ್ತಾ ಇಲ್ಲ. ಅವ್ನು ಯಾಕೋ ಏನಾಗಿದೆಯೋ ಗೊತ್ತಿಲ್ಲ. ವಿಸ್ಮಯ್, ರೇಣು, ಆಮೇಲೆ ವೆನಮ್ ಸ್ವಲ್ಪ ಕೊಡ್ಬೇಕಾಗುತ್ತೆ. ಯಾಕೆಂದ್ರೆ ಅವಾಗಿಂದ 2 ಕಿಲ್ ಅವ್ರು ಕಿಲ್ಲೇ ಹೋಯ್ತಲ್ಲ. ಪಾಪ NKD ಬ್ರೋಕನ್ ಅವರೇ ಕಿಲ್ ಹೊಡಿತವ್ರೆ. ನೋಡ್ರು ಈ ಕಡೆ ನೋಡು, ವಿಜಯ್ ಡಾನು, ವಿಜಯ್ DD ಇವರೇ ಹೊಡಿತವ್ರು. ಇವ್ರು ಕಟ್ಟಾದವ್ರೆ ನೋಡು. ವಿಜಯ್ DD 9 ಕಿಲ್ ಹೊಡೆದಿದ್ದಾರೆ, ವಿಜಯ್ ಡಾನು 8 ಕಿಲ್ ಹೊಡೆದ. ಈ ತರ ಸಪೋರ್ಟ್ ಬೇಕು ಅವ್ರಿಗೆ. ಬ್ರೋ ಟೀಮ್ ಸಪೋರ್ಟ್ ನೋಡಿದ್ರು ಹೆಂಗೈತೆ. ಟೀಮ್ ಸಪೋರ್ಟ್ ಇದ್ರೆ ಹೆಂಗಾದ್ರೂ ಹೊಡಿಬೋದು. ಪ್ಲಾನ್ಸ್ ಇರ್ಬೇಕು ಮೇನ್. ಹೌದು, ನೋಡಿ ಇವಾಗ NKD ಬ್ರೋಕನ್ ಇದಾದ್ರ ಇವ್ ಸ್ವಲ್ಪ ರಿಸ್ಕಿ. ನೋಡಿ ಇವಾಗ NKD ಮೂಲೆಗೆ ಬಂದು ಕುತ್ಕೊಂಡ್ಬಿಟ್ರು. ಸ್ವಲ್ಪ ಕಷ್ಟ, ಯಾಕೆಂದ್ರೆ ಈ ತರ ಮಾಡಬಾರ್ದು. ಟೀಮೇಟ್ಸ್ ಇರ್ಬೇಕಾದ್ರೆ ಚೆನ್ನಾಗೆ. ನೋಡೋಣ ಏನಾಗುತ್ತೆ ಅನ್ಬಿಟ್ಟು. ಬಂದ್ರ ಇಲ್ಲ ಬಿಟ್ಟಿದ್ದಾರೆ. ND ಆರ್ಮಿನೂ ಬಿದ್ರು, ಇನ್ನೇನ್ ಬಿದ್ರು, ವೆನಮು ಬಿದ್ರು. ಇವಾಗ ವಿಸ್ಮಯ ಈ ತರ ಯಾರ ಕೈಲೂ ಆಗಲ್ಲ ಬ್ರೋ. ಎಂತ ಲೆಜೆಂಡ್ ಆದ್ರೂ ಯಾರ ಕೈಲೂ ಆಗಲ್ಲ ಈ ತರ ಹೊಡೆದ್ರೆ. ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಮೊದ್ಲೇ ಸ್ಕಿಲ್ ಬೇರೆ ಆನ್ ಆಗಿಲ್ಲ. ಹೌದು, ಈ ತರ ಹೊಡೆದ್ರೆ ದೇವರೊಳಗೂ ಯಾರ ಕೈಲೂ ಆಗಲ್ಲ. ಅದು ಒಬ್ಬೊಬ್ರಿಗೆ 4 ಜನ ಹೊಡೆದ್ರೆ. ಹೌದೌದು, ತುಂಬಾ ಕಷ್ಟ ಆಗುತ್ತೆ. ಇವಾಗ 4 ಜನ, ಇವಾಗ ನೋಡಿ ಇವ್ರು ಒಬ್ಬನೇ ಹೊಡಿಬೇಕು ಇವಾಗ. ಯಾಕೆಂದ್ರೆ ವಿಸ್ಮಯ್ ಒಬ್ನೇ ಹೊಡಿಬೇಕು ಇವಾಗ. 4 ಜನನ ಹೊಡಿತಾನ, ಇಲ್ಲಾಂದ್ರೆ ಅವ್ರು ಪ್ಲಾನ್ ಮಾಡಿ ಹೊಡಿತಾರ, ಇಲ್ಲ ನನ್ ಪ್ರಕಾರ ಝೋನಲ್ಲೇ ಸಾಯ್ತಾರ ಇವ್ರು. ನೋಡೋಣ ಏನಾಗುತ್ತೆ ಅನ್ಬಿಟ್ಟು. ನೋಡೋಣ, ವಿಸ್ಮಯ್ ಗೊತ್ತಿಲ್ಲ. ನನ್ ಪ್ರಕಾರ ಝೋನಲ್ಲೇ ಸಾಯ್ತಾರೆ ಅನ್ಕೊಂತೀನಿ. IND ಅವ್ರು ತುಂಬಾ ಬೇಜಾರಾಗಿರ್ತಾರೆ, ಏನಪ್ಪ ಇದು ಲಾಸ್ಟ್ ಮ್ಯಾಚ್ ಅಲ್ಲಿ ಹಿಂಗ್ ಆಗೋಯ್ತು ಅಂದ್ಬಿಟ್ಟು. ಏನು ಮಾಡಕ್ ಆಗಲ್ಲ. IND ನಾವೇ ನೆಕ್ಸ್ಟ್ ಮ್ಯಾಚ್ ಆಡ್ತೀವಂತಾನು ಹೇಳಿದ್ರು. ಅವರೇ ಟೈಮ್ ಬಿಟ್ಕೊಟ್ಟಿದ್ದು. ಹೌದೌದು, ಮತ್ತೆ ಇನ್ನೊಂದೇನಂದ್ರೆ ಟೈಮಿಂಗ್ಸ್ ಚೇಂಜ್ ಮಾಡ್ಕೊಂಡ್ಬಿಟ್ರು. ಆಕ್ಚುಲಿ ಏನಂದ್ರೆ ಅದೇ ನಿಮ್ಗೆ ಇವ್ರು ಯಾರಪ್ಪ ಕಿಚ್ಚ ಟೀಮ್ಸ್ ಕೊಟ್ಟಿದ್ದು. ಆಕ್ಚುಲಿ ನಿಮ್ಗೆ ಅಲ್ಲ, IND ಟೀಮ್ ಕೊಟ್ಟಿದ್ದ ನಿಮ್ಗೆ. ಅವನು ರೆಡಿ ಇಲ್ಲ ಅಂದ್ಬಿಟ್ಟು ನಿಮಗೆ ಜೋಕರ್ ಟೀಮ್ ಬಿಟ್ಟಿದ್ದು ನಾವು. ಇಲ್ಲದಿದ್ರೆ ನಿಮ್ಗೆ ಇವ್ರು IND ಟೀಮ್ ಬೀಳ್ತಿತ್ತು ನಿಮ್ಗೆ ಇವಾಗ. IND ಹೊಡೆದ್ಬಿಡ್ತಿದ್ರಿ. ಯಾಕಂದ್ರೆ ಇವ್ ಟೀಮ್ ಸಪೋರ್ಟ್ ನೋಡ್ಬಿಟ್ಟೆ ಗೊತ್ತಾಯ್ತು ನನ್ಗೆ. ಹೌದೌದು, ಏನು ಮಾಡಕ್. ನೋಡೋಣ, ಹೇಳಕ್ಕಾಗಲ್ಲ. ನೋಡು ಇವಾಗ 60 ಆಗೈತೆ ಅಂತ ನೆಗ್ಲೆಕ್ಟ್ ಮಾಡಕ್ಕಾಗಲ್ಲ. ಏನಾಗುತ್ತೆ ಮ್ಯಾಚ್ ಲಾಸ್ಟ್ವರೆಗೂ ಹೇಳಕ್ಕಾಗಲ್ಲ ನಾವು. ಆದ್ರೂ ಜೋಕರ್ ಟೀಮ್ ಹೆವಿ ಸ್ಟ್ರಾಂಗ್ ಅವರು. ಜೋಕರ್ ಟೀಮ್ ಅವ್ರು ಇದಾರೆ, ಸ್ಟ್ರಾಂಗ್ ಇದಾರೆ. ನೋಡ್ಬೇಕು ಇವಾಗ ಫೈನಲ್ ಅಲ್ಲಿ ಹೊಡೆಯೋದೇ ಸ್ಟ್ರಾಂಗ್ ಟೀಮ್ಗಳೇ ಇರ್ತಾರೆ ಬರೀ. ಸ್ವಲ್ಪ ಕಷ್ಟ. ನೋಡ್ಬೇಕು ಇವಾಗ ಏನ್ ಮಾಡ್ತಾರೆ. ಗಾಡಿ ಬಿದ್ರೆ ನಿಜ ಗೆಲ್ತದ. ಏನು ಹೇಳಕ್ಕಾಗಲ್ಲ. ನೋಡ್ಬೇಕು ಇವಾಗ ಇವರು ಲೈಫ್ ಕೊಡ್ತವ್ರೆ. ನೋಡ್ಬೇಕು ಇವಾಗ ರೇಣವ್ರು ಎದ್ದವ್ರೆ, ತೊಂದ್ರೆ ಇಲ್ಲ. ಇವಾಗ ಟೀಮ್ ಫುಲ್ ಆಯ್ತು. ಹಬ್ಬ ಹೋದ್ರು ಸ್ವಲ್ಪ ರಿಸ್ಕಿ ಆಗುತ್ತೆ. ನೋಡೋಣ, NKD ಅವ್ರು ಹೋದ್ರೆ ಆಚೆಗೆ. ಇವಾಗ ಇವರು NKD ಬ್ರೋಕನ್ ಅವ್ರು ಬಿಟ್ಬಿಟ್ರು. ನೋಡ್ಬೇಕು ಏನಾಗುತ್ತೆ ಅನ್ಬಿಟ್ಟು. ಸ್ವಲ್ಪ ರಿಸ್ಕಿ ಆಯ್ತು. ಯಾಕೆಂದ್ರೆ ಇವಾಗ 3 vs 4 ಎಲ್ಲ ಆಚೆ ಕಾಯ್ತವ್ರೆ. ಹೆಂಗ್ ಕಾಯ್ತವ್ರೆ ಅಂದ್ರೆ ಎಲ್ಲಾರು ಮಾಡಕ್ಕಾಗಲ್ಲ. ಇವಾಗ ತುಂಬಾ ಕಷ್ಟ ಆಗುತ್ತೆ. ಕೈ ಚೆಲ್ಲಿದ್ರು ಅನ್ಕೊಳ್ಳಿ ಎಲ್ಲಾರು. ಇಷ್ಟು ಕ್ಲೀನ್ ಆಗಿ ಆಡೋನಲ್ಲ ಬ್ರೋ ಅವನು. ಹೇಳಕ್ಕಾಗಲ್ಲ. ನೋಡೋಣ ಏನಾಗುತ್ತೆ. ಅವ್ರು ಏನೋ ಬಿದ್ರು. ಯಾರಿದ್ದಾರೆ ವೆನಮ್ ತುಂಬಾ ಕಷ್ಟ. ವಿನ್ನೇ ಮಾಡ್ಬಿಟ್ರು. ಈ ರೌಂಡ್ ಅಲ್ಲಿ ಕಿಚ್ಚ ಬಾಯ್ಸ್ ಹೊಡೆದವ್ರೆ. ನೋಡೋಣ ನೆಕ್ಸ್ಟ್ ಯಾರು ಹೊಡಿತಾರೆ. ಫೈನಲ್ 11 ಗಂಟೆಗೆ ಮಾಡೋಣೇನೋ ಅದೇ.
11 ಗಂಟೆಗೆ ಮಾಡೋಣ ಇಲ್ಲ ಇವೆಲ್ಲ ಸ್ಟಾರ್ಟ್ ಮಾಡೋಣ? ಇಲ್ಲ ಅವ್ರ ಕನ್ವೀನಿಯಂಟ್ ಕೇಳ್ಕೊ, ಇಬ್ರು ಮ್ಯಾಚ್ ಕನ್ವೀನಿಯಂಟ್ ಕೇಳ್ಕೊ ಹೆಂಗಾಗತ್ತಂತ. ಹಾ ಓಕೆ 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 ಅವ್ರ ಕೇಳ್ಕೊಂಡ್ ಸ್ಟಾರ್ಟ್ ಮಾಡಿ.